ಕಿನ್ಯಾ ಬೆಳರಿಂಗೆ ಶಾಲೆ ನೂತನ ಕೊಠಡಿ ನಿರ್ಮಾಣವಾದರೂ ವಿದ್ಯಾರ್ಥಿಗಳಿಗೆ ಹೊಸ ತರಗತಿ ಕೋಣೆಗಳ ಅವಶ್ಯಕತೆ ಇದ್ದು ಈಗಾಗಲೇ ಶಾಲೆಯ ಹಳೆ ಕಟ್ಟಡ ತೆರವು ಮಾಡಿದ್ದು ಈ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಯುಟಿ ಖಾದರ್ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದು ಶೀಘ್ರದಲ್ಲೇ ಈ ಕಾಮಗಾರಿ ಆರಂಭವಾಗಲಿದೆ ಎಂದು ಕಿನ್ಯಾ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಿರಾಜ್ ಕಿನ್ಯಾ ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯಾ ಬೆಳರಿಂಗೆ ಇದರ ನೂತನ ಶಾಲಾ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಮ್ಮ ಶಾಲೆ ಬಿರುಕುಬಿಟ್ಟಿದ ಕಾರಣ ಅವರು ತಕ್ಷಣ ನಮ್ಮಲ್ಲಿ ಸ್ಪಂದಿಸಿ ಒಂದು ಸುಸಜ್ಜಿತವಾದ 2 ಕೋಣೆ ಕಟ್ಟಡವನ್ನು ನಮಗೆ ನಿರ್ಮಿಸಿಕೊಟ್ಟು ಇವತ್ತು ಎಲ್ಲರ ಶ್ರಮದ ಫಲವಾಗಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಇನ್ನು ಮುಂದಕ್ಕೂ ಸುಮಾರು ಕಳೆದ ವಾರ ನಮಗೆ ನಮ್ಮ ಹಳೆ ಕಟ್ಟಡ ಮಾಡಿ ಜಾರಿದ ಕಾರಣ ಅದನ್ನು ಸಹ ಅವರು ನಮ್ಮ MLA ಅವರು ವೀಕ್ಷಣೆ ಮಾಡಿ ತಕ್ಷಣ ಅದಕ್ಕೆ ಇನ್ನೊಂದು 2 ಕಟ್ಟಡ ನಮಗೆ ಕೊಡ್ತೇವೆ ಎಂಬ ಭರವಸೆ ನೀಡಿರ್ತಾರೆ. ಅದು ತಕ್ಷಣ ಕೆಲಸ ಪ್ರಾರಂಭವಾಗಲಿದೆ. ಅದೇ ರೀತಿ ನಮ್ಮ ಅಂಗನವಾಡಿ ಕಟ್ಟಡ ನಮ್ಮ ಕ್ಯಾಂಪಸ್ ಒಳಗೆ ಇರುವುದರಿಂದ ಅದಕ್ಕೂ ನಮ್ಮ ಭರವಸೆ ನೀಡಿದ್ದಾರೆ. ಆದಷ್ಟು ಬೇಗ ಹಣ ಮಂಜೂರು ಮಾಡಲಿಕ್ಕೆ ಅವರು ಶ್ರಮವಹಿಸುತ್ತಾರೆ, ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಕಿನ್ಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಿ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಕಿನ್ಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಬೈಲಮೂಲೆ ಸದಸ್ಯರಾದ ಫಯಾಜ್, ಕಿನ್ಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಬೈಲಮೂಲೆ ಸದಸ್ಯರಾದ ಫಯಾಜ್, ಕಿನ್ಯಾ ಮಾಲಿನಿ, ಸೈಯದ್ ತ್ವಾಹಾ, ಸಂತೋಷ್, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ರವಿಶಂಕರ್, ಅಕ್ಷರ ದಾಸೋಹ ಜಿಲ್ಲಾಧಿಕಾರಿ ಉಷಾ, ಸಮೂಹ ಸಂಪನ್ಮೂಲ ವ್ಯಕ್ತಿ ಹರೀಶ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.